ನಮಸ್ಕಾರ. ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಎನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ಈ ಮಾತುಕತೆಯಲ್ಲಿ ಎನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನ ಸ್ತ್ರೀರೋಗ ಮತ್ತು ಪ್ರಸೂತಿ ಭಾಗದ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ಕಿರಣ್ ಎಸ್ ಕಮ್ಮಾರ್ ಅವರು ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾನು ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಡಾಕ್ಟರ್ ನಮಸ್ಕಾರ. ನಿಮಗೆ ನಮಸ್ಕಾರ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಸೃಷ್ಟಿ ಹೋಮಿಯೋಪತಿಕ್ ಕ್ಲಿನಿಕ್ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದೇವೆ. ಮುಖ್ಯವಾಗಿ ಸೃಷ್ಟಿ ವಿಚಾರವಾಗಿ ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟ್ರೆ, ಎನಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಮತ್ತು ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಒಂದು ಜಂಟಿ ಸಹಭಾಗಿತ್ವದಲ್ಲಿ ಒಂದು ಸಂಶೋಧನೆಯ ಸ್ವರೂಪ ಮತ್ತೊಂದು ಜನಸೇವೆಯ ಸ್ವರೂಪದಲ್ಲಿ ಬಂಜೆತನವನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ಮಾಡಿರುವಂಥ ಅಧ್ಯಯನಗಳು, ಮಾಡಿರುವಂಥ ಸಾಧನೆ, ನಮ್ಮ ಫಲಶ್ರುತಿ ಕೂಡ ನಮ್ಮ ಕಣ್ಣೆದುರಿಗೆ ಇದೆ. ಎಸ್, ಈ ಎಲ್ಲ ನೆಲೆಯಲ್ಲಿ ನಮ್ಮ ಇವತ್ತಿನ ಮಾತುಕತೆ ಇರುತ್ತೆ. ಒಟ್ಟಾಗಿ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಬಂಜೆತನವನ್ನು ಯಾವ ರೀತಿ ನಿವಾರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದೇ ಇವತ್ತಿನ ಇಡೀ ಒಂದು ಮಾತುಕತೆಯ ಮೂಲ ಆಶಯ ಕೂಡ. ಎಸ್, ಈ ವಿಚಾರವಾಗಿ ಡಾಕ್ಟರ್ ಕಿರಣ್ ಕಮಾರ್ ಅವರು ನಮ್ಮ ಜೊತೆಗೆ ಇವತ್ತಿನ ಮಾತುಕತೆಯಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್ ಡಾಕ್ಟ್ರೆ, ನಾವು ಇವತ್ತಿನ ಈ ಒಂದು ವಿಚಾರವನ್ನು ಆರಂಭಿಸುವ ಸಂದರ್ಭದಲ್ಲಿ ಒಟ್ಟು ನಾವು ಭಾರತವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಅದು ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಆ ಬಂಜೆತನದ ಒಂದು ಅಂಕಿಅಂಶಗಳು ಅಥವಾ ಅದನ್ನು ನೀವು ಶೇಕಡವಾರು ಅಥವಾ ಒಟ್ಟು ಒಂದು ಜನಸಮುದಾಯದ ನಡುವೆ ಬಂಜೆತನ ಅನ್ನೋದು ಎಷ್ಟು ಪ್ರಮಾಣದಲ್ಲಿ ಇದೆ ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ನೋಡಿದರೆ ಟೋಟಲ್ ಪರ್ಸೆಂಟೇಜ್ ಅಥವಾ ನಾವು ಶೇಕಡ ಅನ್ನೋದು ಕಡಿಮೆ, ಬಟ್ ಮುಂಚೆಯಿಂದ ನೋಡಿದರೆ ಇದು ಜಾಸ್ತಿ ಇತ್ತು. ಈಗ ಇವತ್ತಿನ ಸದ್ಯದ್ದು ಸ್ಟ್ಯಾಟಿಸ್ಟಿಕ್ಸ್ ಅಂತ ನಾವು ಹೇಳ್ಬೋದು, ಅಥವಾ ನಾವು ಅದನ್ನು ಅಧ್ಯಯನ ಮಾಡಿದ್ದು ಪ್ರಕಾರದಲ್ಲಿ ಈಗ ಒಂದು ಇಡೀ ಭಾರತದಲ್ಲಿ ಮಹಿಳೆಯರ ಜನಸಂಖ್ಯೆಯಲ್ಲಿ ನಾವು ನೋಡೋದಾದ್ರೆ 8% ಮಹಿಳೆಯರು ಈ ಸಮಸ್ಯೆಗೆ ಪ್ರಾಬ್ಲಮ್ದಲ್ಲಿ ಇದ್ದದ್ದು. ಹಾಗೆ ಪುರುಷರಲ್ಲಿ ನೋಡಿದ್ರೆ ಅಂಕಿ ಇನ್ನೂ ಜಾಸ್ತಿನೇ ಇದ್ದದ್ದು. ಹಾಗೆ ನೋಡಿದ್ರೆ ಪುರುಷರಲ್ಲಿ 23% ಪುರುಷರಿಗೆ ಈ ಸಮಸ್ಯೆ ಪ್ರಾಬ್ಲಮ್ ಆಗಿದೆ. ಈಗ ಈ ಬಂಜೆತನದ್ದು ಸಮಸ್ಯೆ ಇರೋದು ಪುರುಷರಲ್ಲಿ ಜಾಸ್ತಿಯಾಗಿ ಕಾಣಿಸ್ತಾ ಬರ್ತಾ ಇರೋದು. ಮಹಿಳೆಯರಿಗಿಂತಲೂ ದೊಡ್ಡ ಸಂಖ್ಯೆ ಇವತ್ತು ಪುರುಷರು ಎದುರಿಸ್ತಾ ಇದ್ದಾರೆ. ಎಸ್, ಈಗ ನಾವು ಟ್ರೀಟ್ಮೆಂಟ್ನ ವಿಚಾರಕ್ಕೆ, ನಾನು ಅನೇಕ ವಿಚಾರಗಳನ್ನು ಹೋಮಿಯೋಪತಿಗೆ ಸಂಬಂಧಪಟ್ಟಾಗಿ ಮಾತಾಡಲಿಕ್ಕೆ ಉಂಟು, ಬಟ್ ಬಂಜೆತನಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಹೆಚ್ಚಾಗಿ ಮಾಡರ್ನ್ ಮೆಡಿಸಿನ್ಗೆ ಮೊದಲು ಹೋಗಿ ಅಪ್ರೋಚ್ ಆಗುವಂಥದ್ದು ಸಾಮಾನ್ಯವಾಗಿ ನಾವೆಲ್ಲ ಕಡೆ ನೋಡುವಂಥದ್ದು. ಎಸ್, ಅವರ ಪ್ರಕಾರ ಆಧುನಿಕ ಚಿಕಿತ್ಸೆ ಅಥವಾ ಅಲೋಪತಿ ಅಥವಾ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುವಂಥ ಇಂಗ್ಲಿಷ್ ಮೆಡಿಸಿನ್ ಮದ್ದು ಅಂತ, ಅದರಲ್ಲಿ ಬಂಜೆತನವನ್ನು ನಿವಾರಣೆ ಮಾಡಲಿಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗಿದೆ ಅಥವಾ ಸಕ್ಸಸ್ ರೇಟ್ ಅಂತ ಹೇಳುವಾಗ ಏನು ಹೇಳ್ತೀರಿ ನೀವು? ಈಗಿಂದು ಈಗಾಗಲೇ ಹೇಳಿದಾಗೆ ಹಳೇದು ಈಗ ಒಂದು 20-30 ವರ್ಷ ಹಿಂದಿಂದು ಕಂಪೇರ್ ಮಾಡಿದರೆ ಈಗ ಒಟ್ಟಾರೆ ಟೋಟಲ್ ಆಗಿ ನಾವು ಎಣಿಸುವುದು ಅಂದರೆ ಪರ್ಸೆಂಟೇಜ್ ಕಡಿಮೆ. ಕಾರಣ ಅಂದರೆ ಚಿಕಿತ್ಸಾ ಪದ್ಧತಿ ಜಾಸ್ತಿಯಾಗಿ ಈಗ ಕೊಡ್ತಾ ಇದ್ದಾರೆ, ಜನರು ಡಾಕ್ಟರ್ಸ್ಗಳು ಕೊಡ್ತಾ ಇದ್ದಾರೆ, ಜನಸಾಮಾನ್ಯರಿಗೂ ಸಹ ಆ ಥರ ಅರ್ಥ ಆಗಿದೆ, ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೋಗ್ತಾ ಇದ್ದಾರೆ. ಆದರೆ ಇದೇ ಒಂದೇ ಪದ್ಧತಿ ಅಂತ ಅಲ್ಲ, ಎಲ್ಲ ಪದ್ಧತಿಯಲ್ಲಿ ನೋಡ್ತಿದ್ದಾರೆ. ಆದರೆ ಈಗ ನೀವು ಹೇಳಿದಾಗೆ ಕಾಮನ್ ಆಗಿ ಅಂದರೆ ಸಹಜವಾಗಿ ಹೋಗುವುದು ಅಂತಂದ್ರೆ ಒಂದು ಇಂಗ್ಲಿಷ್ ಪದ್ಧತಿಯಲ್ಲಿ ಅದು. ಈಗ ಅವ್ರದ್ದು ಪದ್ಧತಿಯಲ್ಲಿ ಒಟ್ಟಾರೆ ಅವ್ರದ್ದು ಅಂದರೆ ಟ್ರೀಟ್ಮೆಂಟ್ ಮಾಡಿದಾಗ ನಾವು ನೋಡಿದ್ದು ಸಂಖ್ಯೆ ಅಂತಂದ್ರೆ ಒಂದು 40% ಅವರಿಗೆ ಅಂದ್ರೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ದಿದೆ. ಅಂದ್ರೆ ಒಳ್ಳೆ ರಿಸಲ್ಟ್ ಸಿಗ್ತಾನೆ ಇದೆ. ಮತ್ತೆ ಅದರೊಳಗೆ ಅವ್ರದ್ದು ಅಂದ್ರೆ ಚಿಕಿತ್ಸಾ ಪದ್ಧತಿ ಬೇರೆ ಬೇರೆಯಾಗಿ ಇರ್ತದೆ. ಅದು ಟೋಟಲ್ ಆಗಿ ನಾವು ಹೇಳೋದು 40% ಅಂದ್ರೆ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ನಾವು ಹೇಳುವಂತದ್ದು 60% ಆಗ್ಲಿಲ್ಲ. ಅದು ಯಾವ ಕಾರಣಕ್ಕೆ ಆಗ್ಲಿಲ್ಲ ಅನ್ನೋದು ಗೊತ್ತಿಲ್ಲ. ಕೆಲವೊಂದು ಜನ ಅಂದ್ರೆ ಅರ್ಧದಲ್ಲಿನೇ ಟ್ರೀಟ್ಮೆಂಟ್ ಬಿಡಬಹುದು, ಕೆಲವೊಬ್ರು ಬೋರ್ ಆಗಿ ಅಂದ್ರೆ ತುಂಬಾ ದೀರ್ಘಕಾಲದ್ದು ಇದು ಪ್ರಾಬ್ಲಮ್ ಅಲ್ವಾ, ಟ್ರೀಟ್ಮೆಂಟ್ ಸಹ ಅಷ್ಟೇ ಇರ್ತದೆ. ಸೊ ಯಾವ ಕಾರಣಕ್ಕೆ ಬಿಡ್ತಾರೆ ಗೊತ್ತಿಲ್ಲ. ಸೊ ಸಕ್ಸಸ್ ಮಾತ್ರ ನಾವು ಹೇಳೋದು 40% ಅಂತ. ಎಸ್, ಈಗ ನಾವು ಹೋಮಿಯೋಪತಿ ವಿಚಾರಕ್ಕೆ ಬರುವಾಗ ನೀವು ಈ ರೀತಿಯ ಬಂಜೆತನ ಇರುವವರನ್ನು ಯಾವ ರೀತಿ ಚಿಕಿತ್ಸೆ ಆರಂಭಿಸ್ತೀರಿ ಅಥವಾ ಎಲ್ಲಿಂದ ಅವ್ರಿಗೆ ಚಿಕಿತ್ಸೆ ಆರಂಭಿಸ್ತೀರಿ ಅಂತ? ಈಗ ಈ ಬಂಜೆತನದ್ದು ಪ್ರಾಬ್ಲಮಿಗೆ ಹೋಮಿಯೋಪತಿಯಲ್ಲಿ ಮುಂಚೆಯಿಂದ ಸಹ ಇದ್ದದ್ದು ಒಳ್ಳೆ ಗುಣ ಅಂದ್ರೆ ಒಳ್ಳೆ ಫಲಿತಾಂಶ ಸಿಗ್ತಾನೆ ಇದೆ. ಆದ್ರೆ ಜನಸಾಮಾನ್ಯರಿಗೆ ಹೋಮಿಯೋಪತಿ ಬಗ್ಗೆ ಅರಿವು ಕಡಿಮೆ.
ಮತ್ತೆ ಒಂದು ತಲೆಯಲ್ಲಿ ಎಲ್ಲರದ್ದು ಇದ್ದದ್ದು ಜನಸಾಮಾನ್ಯರಿಗೆ ಅಂದ್ರೆ ಹೋಮಿಯೋಪತಿ ಅಂದ್ರೆ ದೀರ್ಘಕಾಲದ ಸಮಸ್ಯೆ. ಈ ಬಂಜತನದ್ದು ಸಮಸ್ಯೆಗೆ ಮುಂಚೆನೆ ಅವರು ಇಷ್ಟೊಂದು ವರ್ಷ ತೆಗೆದಿರ್ತಾರೆ. So ಹೀಗಾಗಿ ಅವರು ಬರುವಾಗ ಅಂದ್ರೆ ತುಂಬಾ ಲೇಟ್ ಆಗಿರುತ್ತೆ. ಅದಕ್ಕೆ ತುಂಬಾ ಹಲವಾರು ಕಾರಣ, ಅದು ಮುಂದೆ ನಾವು ಹೇಳ್ಬೋದು. ಬಟ್ ಈಗ ಅಂದ್ರೆ ನೀವು ಕೇಳೋ ಪ್ರಶ್ನೆಗೆ ಅಂತಂದ್ರೆ ಈಗ ಆ ಮಧ್ಯೆ ಡಾಕ್ಟ್ರೆ, ಎಸ್, ಹೋಮಿಯೋಪತಿಯಲ್ಲಿ ನೀವು ಸಕ್ಸಸ್ ರೇಟ್ ಅನ್ನು ಎಷ್ಟು % ಅಂತ ಹೇಳ್ತೀರಿ? ಅದೇ ಮಾತಿಗೆ ನಾನು ಬರ್ತಾ ಇರೋದು. ಈಗ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಿರುವಂತ ಜನರಿಗೆ ಟೋಟಲ್ ಆಗಿ ಭಾರತದಲ್ಲಿ ನಾವು ಲೆಕ್ಕ ಹಾಕಿದ್ದು ನೋಡಿದ್ರೆ ಒಂದು 55ರಿಂದ 60% ಅಂದ್ರೆ ಅಷ್ಟು 50ರಿಂದ 60% ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡಿರೋ ಜನರಿಗೆ ಒಳ್ಳೆ ಲಾಭ ಸಿಕ್ಕಿದೆ. ಓಕೆ 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 ಈಗ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡು ಅರ್ಧದಷ್ಟು ಜನಕ್ಕೂ ಅದು ಒಳ್ಳೆಯ ಫಲಿತಾಂಶವನ್ನೇ ಕೊಟ್ಟಿದೆ. ಎಸ್, ನೀವು ಏನು ಮಾಡ್ತೀರಿ ಅಂತ ಹೋಮಿಯೋಪತಿಯಲ್ಲಿ ಬಂಜತನವನ್ನು ನಿವಾರಣೆ ಮಾಡಲಿಕ್ಕೆ ಅಥವಾ ಅವರಿಗೆ ಏನು ಫರ್ಟಿಲಿಟಿ, ಎಸ್, ಯಾವ ರೀತಿಯ ಚಿಕಿತ್ಸೆಗಳು ಅಂತ, ಚಿಕಿತ್ಸಾ ಕ್ರಮಗಳು? ಇದಕ್ಕೆ ಪ್ರಶ್ನೆ ತುಂಬಾ ಚಿಕ್ಕದಲ್ಲ, ಇದು ತುಂಬಾ ದೊಡ್ಡದಾಗಿ ಹೇಳಬೇಕಾಗ್ತದೆ. ಈಗ ಹೋಮಿಯೋಪತಿ ಮೇನ್ ಅಂತಂದ್ರೆ ನಾವು ಹೇಳೋದು ಇದು ಎಲ್ರಿಗೂ ಸಿಗುವಂಥದ್ದು ಒಂದೇ ಪದ್ಧತಿಯ ಟ್ರೀಟ್ಮೆಂಟ್ ಅಲ್ಲ. ಖಂಡಿತ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಆಗ್ತದೆ. ಈಗ ನಾವು ಹೇಳೋದಂತಂದ್ರೆ ಒಂದು ಈಗಾಗಲೇ ನಿಮಗೆ ಅಂದ್ರೆ ಹೋಮಿಯೋಪತಿ ಒಂದು ಹೋಲಿಸ್ಟಿಕ್ ಮೆಡಿಸಿನ್, ಸಮಗ್ರ ವಿಧಾನ ಅಂತ ನಾವು ಹೇಳ್ತೀವಿ. ಇದು ಅಂದ್ರೆ ಆಯುಷ್ ಇಲಾಖೆಯಲ್ಲಿ ಸಹ ಒಂದು ಸಮಗ್ರ ವಿಧಾನ ಅಂತಾನೆ ನಾವು ಹೇಳೋದು. ಕಾರಣ ಅಲ್ಲಿ ಆಯುರ್ವೇದ, ಹೋಮಿಯೋಪತಿ ಮತ್ತೆ ಯುನಾನಿ, ನ್ಯಾಚುರೋಪತಿ ಎಲ್ಲ ಬರ್ತದೆ. ಹಾಗೆ ಹೋಮಿಯೋಪತಿ ಸಹ ಒಂದು ಮನುಷ್ಯನಿಗೆ ಸಮಗ್ರ ವಿಧಾನ ನಾವು ಹೇಳೋದು. ಅಂದ್ರೆ ಆ ಮನುಷ್ಯನಲ್ಲಿರುವ ಎಲ್ಲ ಗುಣಗಳನ್ನು ಸೇರ್ಕೊಂಡು ನಾವು ಆ ಮನುಷ್ಯನಿಗೆ ಅಂತ ನಾವು ಟ್ರೀಟ್ಮೆಂಟ್ ಕೊಡೋದು. ಈಗ ನಾವು ಒಂದು ಸಿಂಪಲ್ ಆಗಿ ಮಾತು ಹೇಳೋದು ಅಂದ್ರೆ ಒಂದು ಕೈಗೆ 5 ಬೆರಳು ಒಂದೇ ಸಮನಾಗಿ ಇರೋದಿಲ್ಲ, ಎಲ್ಲವೂ ಒಂದು ಮೇಲೆ ಕೆಳಗೆ, ಚಿಕ್ಕದು ದೊಡ್ಡದು. ಹಾಗೆ ಮನುಷ್ಯನಲ್ಲಿ ಸಹ ಗುಣಗಳು ಅಂದ್ರೆ ಒಂದು 4-5 ಮನುಷ್ಯರಲ್ಲಿ ಎಲ್ಲ ಗುಣಗಳು ಒಂದೇ ಇರೋದಿಲ್ಲ. ಮನುಷ್ಯನಿಂದ ಮನುಷ್ಯಗೆ ಗುಣಗಳು ಚೇಂಜ್ ಆಗ್ತಾ ಇರ್ತದೆ. ಸೊ ಇದೆಲ್ಲ ದೇಹ ಪ್ರಕೃತಿ ಚೇಂಜ್ ಆಗ್ತಾ ಇರ್ತದೆ. ಅವರು ನಡವಳಿಕೆ, ಅವ್ರ ಗುಣಗಳು ಚೇಂಜ್ ಇರ್ತದೆ. ಮತ್ತೆ ಒಂದೇ ಸಮಯದಲ್ಲಿ ಅಂದ್ರೆ ಅವ್ರದ್ದು ಆಯುಷ್ಯ ಪೂರ್ತಿ ಒಂದೇ ಟೈಪ್ ಅದ್ದು ಅವ್ರ ಗುಣಗಳು ಇರೋದಿಲ್ಲ. ಅವರು ಇರುವ ಪ್ರಕಾರಗಳು ಅಥವಾ ಅವ್ರದ್ದು ನಡವಳಿಕೆ ಚೇಂಜ್ ಆಗ್ತಾನೆ ಹೋಗ್ತಿರ್ತದೆ. ಇದೆಲ್ಲ ಲೆಕ್ಕದಲ್ಲಿ ಇಟ್ಟುಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ ಚೇಂಜ್ ಆಗ್ತಾ ಹೋಗ್ತದೆ. ಇದರ ಹೊರತಾಗಿ ಇಂಪಾರ್ಟೆಂಟ್ ಅಂತಂದ್ರೆ ಈಗ ನೀವು ಹೇಳೋ ಹಾಗೆ ಬಂಜೆತನದ್ದು ಸಮಸ್ಯೆ, ಇದಕ್ಕೆ ಟ್ರೀಟ್ಮೆಂಟ್. ಈ ಟ್ರೀಟ್ಮೆಂಟಿಗೆ ಕಾರಣಗಳು ಅಂದ್ರೆ ಬಂಜೆತನ ಅನ್ನೋದು ಒಂದು ಪ್ರಾಬ್ಲಮ್ ಅಷ್ಟೇ. ಆ ಪ್ರಾಬ್ಲಮಿಗೆ ಕಾರಣಗಳು ಹಲವಾರು, ಒಂದೇ ಪ್ರಾಬ್ಲಮ್ ಅಂತ ಅಲ್ಲ. ಈಗ ನಿಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದನ್ನೇ ಹಿಡ್ಕೊಂಡು ನಾನು ಹೇಳ್ಬೋದು ನಿಮಗೆ. ಈಗ ಇದು ನೋಡಿ, ಇದು ಒಂದು ಮಹಿಳೆಯರ ಗರ್ಭಾಂಶ. ಸ್ವಲ್ಪ ಆಚೆಗೆ ನೀವು ಕ್ಯಾಮರಾಕ್ಕೆ ಟರ್ನ್ ಮಾಡಿ. ಈಗ ಈ ಕಡೆ ಸ್ವಲ್ಪ ಅದನ್ನು ಸ್ಟ್ರೇಟ್ ಹಿಂಗೆ ಇಟ್ಕೊಳ್ಳಿ. ಇನ್ನು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಸ್ಟ್ರೇಟ್ ಆಗಿ. ಈಗ ಇಲ್ಲಿ ನಾವು ನೋಡಿದ್ರೆ ಇದು ಗರ್ಭಾಶಯ, ಓಕೆ. ಆದ್ರೆ ಅಂಡಾಂಶ ಇಲ್ಲಿದೆ, ಇದು ಟ್ಯೂಬ್. ಈ ಅಂಡಾಂಶವಿನಿಂದ ಎಗ್ ಹೊರಗೆ ಬಂದು ಟ್ಯೂಬ್ ಅದನ್ನ ಅದು ಎಗ್ ಹೊರಗೆ ಬರ್ತದಲ್ಲ, ಬೀಜ ಅಂತ ಹೇಳೋದು, ಅದನ್ನ ಹಿಡ್ಕೊಂಡು ಇಲ್ಲಿಂದ ಗರ್ಭಾಶಯಕ್ಕೆ ಕಳಿಸ್ತದೆ. ಆ ಟೈಮಿಗೆ ಗಂಡಸಿನ ಬೀಜ ಇಲ್ಲಿ ಯೋನಿಯಿಂದ ಕೆಳಗಿಂದ ಮೇಲೆ ಬಂದು ಇಲ್ಲಿ ಅದು ಮೊದಲು ಬಂದು ಇಲ್ಲಿ ಅದು ಫರ್ಟಿಲೈಸೇಷನ್ ಆಗತ್ತೆ. ಮತ್ತೆ ಅದು ಫರ್ಟಿಲೈಸೇಷನ್ ಆದ್ಮೇಲೆ ಇಲ್ಲಿಗೆ ಹೋಗ್ತದೆ. ಆದ್ರೆ ಈಗ ನೀವು ಕೇಳಿರೋ ಹಾಗೆ ಟ್ರೀಟ್ಮೆಂಟ್ ಹೇಗೆ, ಇಲ್ಲಿ ಯಾವುದೇ ಭಾಗದಲ್ಲಿ ಪ್ರಾಬ್ಲಮ್ ಬಂದ್ರೆ ಟ್ರೀಟ್ಮೆಂಟ್ಗೆ ಕಷ್ಟ ಆಗ್ತದೆ. ಅಂದ್ರೆ ಟ್ರೀಟ್ಮೆಂಟ್ ಅನ್ನೋದಲ್ಲ, ನಾನು ಗರ್ಭಧಾರಣೆಯಲ್ಲಿ ಕಷ್ಟ ಬರ್ತದೆ. ಬೇಸಿಕ್ಲಿ ಟ್ರೀಟ್ಮೆಂಟ್ ನಾವು ಇದು ಎಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಂಡು ಹಿಡಿದು ಅದರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಈಗ 5-6 ಹೆಂಗಸರಿಗೆ ಬಂಜತನ ಅಂತ ಇರ್ಬೋದು, ಒಬ್ಬರಿಗೆ ಅಂಡಾಂಶವಿನಲ್ಲಿ ಪ್ರಾಬ್ಲಮ್ ಇರ್ಬೋದು, ಇನ್ನೊಬ್ಬರಿಗೆ ಈ ಟ್ಯೂಬ್ ಅಲ್ಲಿ ಪ್ರಾಬ್ಲಮ್, ಇನ್ನೊಬ್ಬರಿಗೆ ಈ ಗರ್ಭಕೋಶದಲ್ಲಿ ಪ್ರಾಬ್ಲಮ್. ಸೊ ಎಲ್ರಿಗೂ ಟ್ರೀಟ್ಮೆಂಟ್ ಬೇರೆ ಬೇರೆ ಆಗ್ತದೆ. ಈಗ ಸಿಂಪಲ್ ಆಗಿ ಅವರವರ ದೇಹ ಪ್ರಕೃತಿ ಮತ್ತು ಅವರವರ ಸಮಸ್ಯೆಗೆ ತಕ್ಕದಾಗಿ ಕೊಡಬೇಕಾಗುತ್ತೆ. ಈಗ ಇದು ನೋಡ್ಬೋದು, ಈಗ ಇದು ನಾರ್ಮಲ್ ಟ್ಯೂಬ್ ಅಂತ ನಾವು ಹೇಳ್ತೀವಿ, ಅಥವಾ ಈ ಕನ್ನಡದಲ್ಲಿ ನಾವು ಹೇಳೋದಾದ್ರೆ ಡಿಂಬನಾಳ ಅಂತ. ಇದು ನಾರ್ಮಲ್ ಆಗಿ ಇರ್ತದೆ, ಓಪನ್ ಆಗಿದ್ದದ್ದು. ಆದ್ರೆ ಇದು ಕ್ಲೋಸ್ ಆಗಿದೆ. ಇದು ಈಗ ನಾವು ಹೇಳೋದಾದ್ರೆ ಸಾಮಾನ್ಯವಾಗಿ ಟ್ಯೂಬರ್ಕ್ಯುಲೋಸಿಸ್ ಆ ಟೈಮಿಗೆ ಹೀಗೆ ಕ್ಲೋಸ್ ಆಗ್ತದೆ, ದಪ್ಪ ಆಗ್ತದೆ, ಪ್ರಾಬ್ಲಮ್ ಬರ್ತದೆ, ಇಲ್ಲಿ ಎಲ್ಲ ಪಸ್ ಆಗಿರುತ್ತೆ. ಸೊ ಈ ತರ ಪ್ರಾಬ್ಲಮ್ ಇದ್ರೆ ಇಲ್ಲಿ ಟ್ರೀಟ್ಮೆಂಟ್ ಬೇರೆ ಆಗ್ತದೆ. ಅದೇ ನಾವು ಈಗ ಹೇಳೋದಾದ್ರೆ ಇದು ಗರ್ಭಾಶಯದ ಗಡ್ಡೆಗಳು. ಇದು ಗಡ್ಡೆಗಳು ಹೊರಗಡೆ ಇದ್ರೆ ಪ್ರಾಬ್ಲಮ್ ಇಲ್ಲ. ಅದೇ ಈಗ ಇಲ್ಲಿ ತೋರಿಸುವ ಹಾಗೆ
ಇಲ್ಲಿ ಒಳಗಡೆ ಗರ್ಭಾಶಯದಲ್ಲಿ ಒಳಗಡೆ ಗಡ್ಡೆಗಳು ಬಂದ್ರೆ ಈ ತರ ಮಗು ಬೆಳವಣಿಗೆ ಕಷ್ಟ. ಸರಿ 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 ಮಗು ಬೆಳವಣಿಗೆ ಆಗ್ಲಿಕ್ಕೆ ಕಷ್ಟನೇ ಆಗ್ತದೆ, ಬೆಳೆಯೋದೇ ಇಲ್ಲ, ಅಥವಾ ಗರ್ಭಧಾರಣೆಯಲ್ಲಿನೇ ಸ್ಟಾರ್ಟಿಂಗಿಗೆ ಪ್ರಾಬ್ಲಮ್. ಈ ತರ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಸೊ ಈ ತರ ಎಲ್ಲ ಪ್ರಾಬ್ಲಮ್ಸ್, ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಬೇರೆ ಬೇರೆ ಚಿಕಿತ್ಸೆ ಆಗ್ತದೆ. ಆ ಲೆಕ್ಕದಲ್ಲಿ ನೋಡಿದ್ರೆ ಈಗ ನಾವು ಇಲ್ಲಿ ತೋರಿಸೋದು ಹೇಳುವುದು ಮಹಿಳೆಯರಲ್ಲಿ ಮಾತ್ರ, ಗಂಡಸರಲ್ಲಿ ಸಹ ಪ್ರಾಬ್ಲಮ್ ಇರ್ತದೆ. ಎಸ್ ಎಸ್ ಡಾಕ್ಟರ್ ಆ ವಿಚಾರಕ್ಕೆ ನಾನು ಬರ್ತೇನೆ. ಒಂದು ಸಣ್ಣ ಬ್ರೇಕ್ ತಗೊಳ್ಳ. ವೀಕ್ಷಕರು, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತದ್ದು. ಬ್ರೇಕ್ ನಂತರ ಡಾಕ್ಟರ್ ಹೇಳಿದಾಗೆ ಗಂಡಸರಿಗೆ ಬರುವಂಥ ಸಮಸ್ಯೆಗಳೇನು ಮತ್ತು ಒಟ್ಟು ಈ ಒಂದು ಹೋಮಿಯೋಪತಿ ಸಿಸ್ಟಮಲ್ಲಿ ಬಂಜೆತನವನ್ನು ನಿವಾರಿಸಲಿಕ್ಕೆ ಯಾವ ರೀತಿಯ ಚಿಕಿತ್ಸೆಗಳು ಇದ್ದಾವೆ ಅನ್ನೋ ಬಗ್ಗೆ ಡಾಕ್ಟರ್ ಹೇಳಲಿಕ್ಕೆ ಇದ್ದಾರೆ. ಈಗ ಒಂದು ಸಣ್ಣ ಬ್ರೇಕ್. ಎನ್ನಾರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಿನ ಏನೋಪಯ ಹೋಮಿಯೋಪತಿಕ್ ಮತ್ತು ಎನ್ನಾರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಿನ ಏನೋಪಯ ಹೋಮಿಯೋಪತಿ ಮತ್ತು ನಿಮ್ಮ ಮೆಡಿಕಲ್ ಕಾಲೇಜ್ ಯಾವಾಗಲೂ ಮಾತಾಡಿ. ಎಸ್ ಎಸ್ ಎನ್ನಾರೋಗ್ಯ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಮಂಗಳೂರಿನ ಏನೋಪಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ನಾವು ಬಂಜೆತನದ ವಿಚಾರವಾಗಿ ಮಾತಾಡ್ತಾ ಇದ್ದೆವು. ಡಾಕ್ಟರ್ ಕಿರಣ್ ಎಸ್ ಕಮಾರ್ ಅವರು ಈ ಒಂದು ಆಸ್ಪತ್ರೆಯ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರು ಮತ್ತು ವಿಭಾಗದ ಮುಖ್ಯಸ್ಥರು ಕೂಡ. ಯಾವ ರೀತಿ ಬಂಜೆತನಕ್ಕೆ ಚಿಕಿತ್ಸೆ ಹೋಮಿಯೋಪತಿಯಲ್ಲಿ ಪರ್ಟಿಕ್ಯುಲರ್ಲಿ, ಮತ್ತು ಅವರು ಈ ಹಿಂದೆ ಮತ್ತು ಈಗ ಕೂಡ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆಸಿದಂಥ ಒಂದು ಅಧ್ಯಯನ ಮತ್ತು ಅಲ್ಲಿ ಮಾಡ್ತಾ ಇರುವಂಥ ಈ ಒಂದು ಸೃಷ್ಟಿ ಅನ್ನುವಂಥ ಒಂದು ಯೋಜನೆ ಏನಿದೆ ಅದರ ಫಲಶ್ರುತಿ ಎಲ್ಲ ವಿಚಾರವನ್ನು ಅವರು ಮಾತಾಡ್ತಾ ಇದ್ದಾರೆ ನಮ್ಮ ಈ ಒಂದು ಮಾತುಕತೆಯಲ್ಲಿ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಮಹಿಳೆಯರಿಗೆ ತೊಂದರೆ ಆಗುವಂಥ ಬಂಜೆತನ ಅಂತ ಹೇಳಿದ್ರೆ ಏನು ಎತ್ತ ಅಂತ. ಪುರುಷರಿಗೆ ಅಂದರೆ ಎಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಾಡುತ್ತೆ ಆ ವಿಚಾರವನ್ನು ನೀವು ಮಾತಾಡಿ, ಆಮೇಲೆ ನಾವು ಮತ್ತೆ ಏನು ಪರಿಹಾರ ಅನ್ನೋ ಬಗ್ಗೆ ಮಾತಾಡುವ. ಈಗಾಗಲೇ ಹೇಳಿದಾಗೆ ಮಹಿಳೆಯರಲ್ಲಿ ಸಮಸ್ಯೆಗಳನ್ನ ನಾನು ಹೇಳಿದ್ದೆ. ಈಗ ಗಂಡಸರಲ್ಲಿ ಸಹ ಪ್ರಾಬ್ಲಮ್ ಬರ್ತದೆ. ಆದ್ರೆ ಅವರು ಈಗ ಮುಂಚೆದು ಹಳೇದು ನಾವು ಲೆಕ್ಕದಲ್ಲಿ ನೋಡಿದ್ರೆ ಅವರಿಗೆ ಅಂದ್ರೆ ಹೋಗಿ ಚೆಕ್ಅಪ್ ಮಾಡಿಸ್ಕೋಬೇಕು, ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಕಡಿಮೆ ಇರ್ತಿತ್ತು. ಆದ್ರೆ ಈಗ ಅದು ಸುಲಭವಾಗಿ ಅವರು ಹೋಗ್ತಾ ಇದ್ದಾರೆ. ಹೀಗಾಗಿ ಗೊತ್ತಾಗಿದ್ದು ಅಂದ್ರೆ ಪ್ರಾಬ್ಲಮ್ಸ್ ಎಲ್ಲಿ ಅಂತ ಗೊತ್ತಾಗ್ತಾ ಇದೆ. ಸೊ ಅವ್ರದ್ದು ಶಿಶ್ನುವಿನಲ್ಲಿ ಪ್ರಾಬ್ಲಮ್ಸ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಅವ್ರದ್ದು ಅಂಡಾಂಶವಿನಿಂದ ಆ ಶಿಶ್ನುವಿಗೆ ಬರುವಂತ ಬೀಜಗಳಿಗೆ ಅಲ್ಲಿ ಟ್ಯೂಬ್ಸ್ ಬ್ಲಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಅವರು ಮಾಡುವ ಕೆಲಸದ ಒತ್ತಡದಲ್ಲಿ ಅಥವಾ ಅವ್ರದ್ದು ಮಾನಸಿಕ ಒತ್ತಡದಲ್ಲಿ, ಅಂದ್ರೆ ಅವ್ರದ್ದು ಸಹ ಹಾರ್ಮೋನ್ಸ್ ಅಲ್ಲಿ, ಈಗ ಮಹಿಳೆಯರಲ್ಲಿ ಹೀಗೆ ನಾವು ಹಾರ್ಮೋನ್ಸ್ ಅದು ಏರುಪೇರು ಪ್ರಾಬ್ಲಮ್ಸ್ ಆಗ್ತದೆ. ಆಗ ಬೀಜ ಉತ್ಪತ್ತಿಯಲ್ಲಿ ಪ್ರಾಬ್ಲಮ್, ಅವ್ರದ್ದು ಮಾನಸಿಕ ವೃತ್ತಿ ಆಗುವ ಟೈಮು ಸಹ ಸರಿಯಾಗಿರೋದಿಲ್ಲ. ಹಾಗೆ ಗಂಡಸರಲ್ಲಿ ಸಹ ಹಾರ್ಮೋನ್ಸ್ ಅದ್ದು ಏರುಪೇರು ಆಗೋ ಚಾನ್ಸಸ್ ಜಾಸ್ತಿ ಆಗಿ ಇರ್ತದೆ. ಕೆಲಸದ ಒತ್ತಡ ಅಂತ ಹೇಳಿದ್ರೆ ನೀವು ಏನದು ಈಗಿಂದು ಸಮಸ್ಯೆ ಅಂದ್ರೆ ಸದ್ಯದ್ದು ನಾವು ನೋಡೋದು ಜಾಸ್ತಿಯಾಗಿ ಎಲ್ಲರೂ ಕೆಲಸದಲ್ಲಿ ಇರೋದಂದ್ರೆ IT ಅಂತ ನಾವು ಹೇಳ್ತೀವಿ. ಆಮೇಲೆ ಅದು ಅಂದ್ರೆ ಒಂದೇ ಕಡೆ ಕೂತ್ಕೊಂಡಿರೋದು, ಮತ್ತೆ ಈಗ ಲ್ಯಾಪ್ಟಾಪ್ ಬಳಕೆ, ಅದರದ್ದು ಹೀಟಿಗೆ ಸಹ ಟೆಸ್ಟಿಸಿಗೆ ಅದು ಸ್ಪರ್ಮ್ಸಿಗೆ ಅಂದ್ರೆ ಅದರದ್ದು ಬೆಳವಣಿಗೆಗೆ ಅದು ತಡೆಗಟ್ತದೆ, ಸರಿಯಾಗಿರೋದಿಲ್ಲ. ಸೊ ಇದು ಇವತ್ತಿನ ಸಮಸ್ಯೆ ಇಲ್ಲಿನೇ ಜಾಸ್ತಿ ಆಗಿದ್ದದ್ದು. ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರ್ತದೆ. ಈ ಪ್ರಾಬ್ಲಮ್ಸ್ ಅನ್ನ ನಾವು ಸರಿಪಡಿಸಿದ್ರೆ ಮುಂದಿಂದು ಅವ್ರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಅಂದ್ರೆ ಈ ಮಕ್ಕಳಾಗುವ ಸಮಸ್ಯೆಗಳು ಬೇಗ ಅದನ್ನ ನಾವು ಅಂದ್ರೆ ಗುಣಪಡಿಸಬಹುದು. ಎಸ್, ಈಗ ನೀವು ಏನು ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೋಮಿಯೋಪತಿ ವಿಚಾರಕ್ಕೆ ಬರುವಾಗ, ಅದೇ ಈಗ ಹೋಮಿಯೋಪತಿಯಲ್ಲಿ ಅಂದ್ರೆ ನಾವು ಹೇಳಿದಾಗೆ ಸಮಸ್ಯೆಗಳು ಹಲವಾರು. ಈಗ ನಾನು ಆಗ್ಲೇ ಹೇಳಿದೆ, ಒಂದು ಲಿಸ್ಟ್ ತರ ಹೇಳಿದ್ವಿ. ಸೊ ಈ ಪ್ರಕಾರದಲ್ಲಿ ನಮ್ದು ಮೆಡಿಸಿನ್ಸ್ ಸಹ ಚೇಂಜ್ ಆಗ್ತಾನೆ ಹೋಗ್ತದೆ. ಈಗ ಬೈ ಚಾನ್ಸ್ ನಮ್ದು ಈಗ ಗರ್ಭಾಶಯದಲ್ಲಿ ಗಡ್ಡೆಗಳಿದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಅದಕ್ಕೆ ಒಂದು ಮೆಡಿಸಿನ್ಸ್ ಅದು ಒಂದು ಚಿಕ್ಕ ಗ್ರೂಪ್ ಆಗಿ ನಾವು ಇಡಬಹುದು. ಅಂದ್ರೆ ಈಗ ಹೆಸರು ಸಿಂಪಲ್ ಆಗಿ ಹೆಸರು ಹೇಳಬೇಕಂತಂದ್ರೆ ಒಂದು ಪಲ್ಸೆಟಿಲಾ ಅಂತ, ಸೇಪಿಯಾ ಅಂತ, ಕ್ಯಾಲ್ಕೇರಿಯಾ ಕಾವ್, ಈ ತರದ್ದು ಮೆಡಿಸಿನ್ಸ್ ನಾವು ಕೊಡಬಹುದು. ಅದೇ ಅದರ ಹೊರತಾಗಿ ಅಲ್ಲಿ ಅಂದ್ರೆ ಟೋಟಲ್ ಆಗಿ ಗರ್ಭಾಶಯದಲ್ಲಿ ಅಂತ ಅನ್ಬಹುದು, ಅಂಡಾಂಶವಿನಲ್ಲಿ ಅಲ್ಲಿ ಸೋಂಕು ರೋಗ ಅಂತ ಆಗ್ಬಹುದು, ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಂತದ್ದು ಪ್ರಾಬ್ಲಮ್ ಇದ್ರೆ ಆಗ ಹೆಪಾರ್ಸಲ್ಫು, ಸಿಲಿಶಿಯಾ, ಆರ್ಸೆನಿಕ್, ನೈಟ್ರಿಕ್ ಆಸಿಡ್ ಈ ತರ ಮದ್ದು ಚೇಂಜ್ ಆಗ್ತದೆ. ಅದೇ ಗಂಡಸರದ್ದು ಸಮಸ್ಯೆ ಇದ್ರೆ ಮತ್ತು ನೀವು ನಮಗೆ ಅದು ಅರ್ಥ ಆಗುದಿಲ್ಲ. ನೀವು ಏನದು ಆ ಮಧ್ಯದಲ್ಲಿ ಏನಿದೆ
ಆ ಮಧ್ಯದಲ್ಲಿ ಅಂದ್ರೆ ಅದೇ ನಾವು ಹೇಳೋದು, ಈಗ ನಾವು ಗಡ್ಡೆಗಳಂತ ಹೇಳಿದ್ವಿ ಅಲ್ಲ, ಆ ಗಡ್ಡೆಗಳಿಗೆ ಹೇಳಿದಂತ ಮೆಡಿಸಿನ್ಸ್, ಆ ಗಡ್ಡೆಗಳನ್ನ ಅಂದ್ರೆ ಫೈಬ್ರಾಯ್ಡ್ ಅಂತ, ಟ್ಯೂಮರ್ ಅಂತ ಏನ್ ಹೇಳ್ತೀವಿ, ಯೂಟ್ರಸ್ ಅದು ಟ್ಯೂಮರ್, ಆ ಟ್ಯೂಮರ್ ಅನ್ನ ಚಿಕ್ಕದಾಗಿಸುವಂತ ಅದರಲ್ಲಿ ಕ್ಷಮತೆ ಇರ್ತದೆ ಆ ಮೆಡಿಸಿನ್ಸ್ಗೆ. ಈಗ ಇನ್ಫೆಕ್ಷನ್ ಅಂತ ಇದ್ರೆ ಆ ಇನ್ಫೆಕ್ಷನ್ ನಾವು ಈಗ ಇಂಗ್ಲಿಷ್ ಮದ್ದಿನಲ್ಲಿ ನಾವು ಆಂಟಿಬಯೋಟಿಕ್ಸ್ ಕೊಡೋದು, ಆದ್ರೆ ಈಗ ನಾವು ಅದು ಆಂಟಿಬಯೋಟಿಕ್ಸ್ ಈಗ ತುಂಬಾ ಜನರಿಗೆ ಸಮಸ್ಯೆಗಳು ಕಾಣಿಸ್ತಾ ಇರ್ತದೆ. ಆದ್ರೆ ನಮ್ಮ ಮೆಡಿಸಿನ್ಸ್ ಅಲ್ಲಿ ಹಾಗೆ ಪ್ರಾಬ್ಲಮ್ ಇಲ್ಲ. ಇನ್ಫೆಕ್ಷನ್ ಇದ್ರೂ ಸಹ ನಮ್ಮಲ್ಲಿ ಮೆಡಿಸಿನ್ಸ್ ಇದೆ, ಬಟ್ ಈ ಮೆಡಿಸಿನ್ಸ್ ಇಂದ, ಈ ಮದ್ದಿನಿಂದ ಅವ್ರದ್ದು ಇನ್ಫೆಕ್ಷನ್ ಕ್ಲೀನ್ ಆಗ್ತದೆ. ಹೋಮಿಯೋಪತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಅಲ್ಲಿ ಇಲ್ಲ ಅಂತ ಹೇಳಿದ್ರು. ಸೈಡ್ ಎಫೆಕ್ಟ್ಸ್ ಇಲ್ಲ, ಪ್ರಾಬ್ಲಮ್ ಯಾವಾಗ ಅಂತ ನಾವು ಹೇಳ್ತೀವಿ, ಅದು ಸೈಡ್ ಎಫೆಕ್ಟ್ಸ್ ಇಲ್ಲ. ಕಾರಣ ಪೇಷಂಟ್ ನಮ್ಮ ಹತ್ರ ಪೂರ್ತಿಯಾಗಿ ಅವರು ಇದ್ದದ್ದು ಪ್ರಾಬ್ಲಮ್ ಇದ್ದ ಹಾಗೆ ಹೇಳಿದ್ರೆ ಅದನ್ನ ತಿದ್ದುಪಡಿ ಮಾಡ್ಕೊಂಡು ಮುಚ್ಚುಮರೆ ಮಾಡದೆ ಅವರು ಇದ್ದದ್ದನ್ನ ಸರಿಯಾಗಿ ಹೇಳಿದ್ರೆ, ಮತ್ತೆ ಡಾಕ್ಟರ್ಸ್ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಚೆಕ್ಅಪ್ ಸಹ ಮಾಡಬೇಕು. ಈ ಮುಂಚೆದು ಕೆಲವು ಕಡೆ ನಾವು ಕೇಳಿದ್ದು ಹೋಮಿಯೋಪತಿ ಡಾಕ್ಟರ್ಸ್ ಚೆಕ್ ಮಾಡಬೇಕಿಲ್ಲ ಅಂತ. ಇಲ್ಲ, ಹಾಗಿಲ್ಲ. ಹೋಮಿಯೋಪತಿ ಡಾಕ್ಟರ್ಸ್ ಕೂಡ ಚೆಕ್ ಮಾಡ್ಲೇಬೇಕು. ಅದು ಚೆಕ್ ಮಾಡಿದಾಗ ಎಲ್ಲಿ ಪ್ರಾಬ್ಲಮ್ ಅಂತ ಗೊತ್ತಾದ್ರೆ ಅವ್ರಿಗೆ ಮದ್ದು ಸಿಲೆಕ್ಟ್ ಮಾಡ್ಲಿಕ್ಕೆ ತುಂಬಾ ಸುಲಭ. ಕಾರಣ ಸುಮಾರು ಒಂದು 3,000-4,000 ಮೆಡಿಸಿನ್ಸ್ ನಮ್ಮಲ್ಲಿ. ಪ್ರತಿಯೊಂದು ಮೆಡಿಸಿನ್ ಅದು ಪವರ್ ಸಾಕಷ್ಟು ಇದೆ. ಸೊ ಅವರಿಗೆ ಯಾವ ಪವರ್ ಅದು ಬೇಕು. ಈಗ ಒಂದು ಸಿಂಪಲ್ ಆಗಿ ನಾವು ಹೇಳೋದು, ಹೈ ವೋಲ್ಟೇಜ್ ಅದು ಕರೆಂಟ್ ಇರುವಾಗ ಮನೆಗೆ ಮೊಬೈಲ್ ನಾವು ಅದನ್ನ ಚಾರ್ಜಿಂಗ್ ಇಡ್ಲಿಕ್ಕೆ ಬರೋದಿಲ್ಲ, ಸಿಂಪಲ್ ಆಗಿ ಹೇಳೋದು. ಸೊ ಹಾಗೆ ಸಮಸ್ಯೆ ಚಿಕ್ಕದಿದ್ರೆ ಅವರಿಗೆ ಆ ಯಾವ ಸಮಸ್ಯೆ ಎಷ್ಟು ಪವರ್ ಅದು ಪ್ರಾಬ್ಲಮ್ ಇದೆ ಆ ಪವರ್ ಅದು ಮೆಡಿಸಿನ್ ಕೊಡಬೇಕು. ಸೊ ಹಾಗಾಗಿ ನಾವು ಅದನ್ನ ಸಿಲೆಕ್ಟ್ ಮಾಡುವಾಗ ಮದ್ದನ್ನ ನಾವು ಅದನ್ನ ಅಂದ್ರೆ ಆ ಪೇಷಂಟಿಗೆ ಕೊಡಬೇಕು ಅನ್ನುವಾಗ ಡಾಕ್ಟರ್ ಸಹ ಸರಿಯಾಗಿ ತಿಳ್ಕೋಬೇಕು. ತುಂಬಾ ಇಂಪಾರ್ಟೆಂಟು, ಪೇಷಂಟ್ ಇದ್ದದ್ದನ್ನ ಇದ್ದಾಗೆ ಹೇಳಬೇಕು. ಈಗ ಡಾಕ್ಟರ್, ಈಗ ಸಾಮಾನ್ಯವಾಗಿ ಚಿಕಿತ್ಸೆ ನೀವು ಹೇಳಿದಂಥದ್ದು ಎಷ್ಟು ಅವಧಿ ತೆಕ್ಕೊಳ್ಳುತ್ತೆ? 6 ತಿಂಗಳು, 1 ವರ್ಷನೋ, ಅಥವಾ ಅದಕ್ಕಿಂತಲೂ ಬೇಗನೋ, ಹೇಗೆ? ಹಾಗಂತ ಹೇಳಲಿಕ್ಕೆ ಬರೋದಿಲ್ಲ. ಕಾರಣ ಇದು ಬಂಜೆತನದ್ದು ಪ್ರಾಬ್ಲಮ್. ನಾವು ಹೇಳಿದಾಗೆ ಈ ಸಮಸ್ಯೆ ಯಾವಾಗ ಸ್ಟಾರ್ಟ್ ಆಗಿದೆ, ಅವರು ನಮ್ಮ ಹತ್ರ ಬರೋ ಟೈಮ್ ಯಾವಾಗ, ಈಗಿನ ಟೈಮಲ್ಲಿ ಲೆಕ್ಕದಲ್ಲಿ ನಾವು ನೋಡಿದ್ರೆ, ಈಗ ನಾವು ಬಂಜೆತನ ಅಂತ ಯಾವಾಗ ಅದನ್ನ ಬಿರುದು ಕೊಡ್ತೀವಿ, ಮದುವೆ ಆಗಿ 1 ವರ್ಷ ಅವರು ಒಟ್ಟಿಗೆ ಸಂಸಾರ ಮಾಡಬೇಕು. ಅದು ಮಾಡಿ ಆದ್ಮೇಲೆ 1 ವರ್ಷ ಒಟ್ಟಿಗೆ ಸಂಸಾರ ಮಾಡಿ ಆದ್ಮೇಲೆ ಅವ್ರಿಗೆ ಮಕ್ಕಳು ಆಗದೆ ಇರುವಂತ ಟೈಮ್ ಅಲ್ಲಿ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಈಗಿಂದು ಕಾಮನ್ ಆಗಿ ವಿಶೇಷವಾಗಿ ನಾವು ನೋಡೋದು 1-2-3 ವರ್ಷ ಅವರು ಲೇಟ್ ಮಾಡ್ತಾರೆ ಮಕ್ಕಳು. ಅಂದ್ರೆ ಈಗಿಂದು ಜಾಸ್ತಿಯಾಗಿ ನಾವು ನೋಡೋದು ಫ್ಯಾಮಿಲಿ ಪ್ಲಾನಿಂಗು. ಮೊದಲೇದು ಅಂತಂದ್ರೆ ಮದುವೆ ಲೇಟು ಈಗಿಂದು ಟ್ರೆಂಡ್ ಅಲ್ಲಿ ನಾವು ಲೆಕ್ಕದಲ್ಲಿ. ಅವರು ತಮ್ಮ ಕರಿಯರ್ ಅನ್ನ ಮತ್ತೆ ಇದೆಲ್ಲ ಸಮಸ್ಯೆಗಳು ಇರ್ತದೆ. ಮದುವೆ ಆದ್ರೂ ಸಹ ಮತ್ತೆ ಮೊದಲು ಕರಿಯರ್ ಅಂತ ನೋಡ್ತಾರೆ. ಆದ್ರೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದಾಗ ಮೊದಲು ಇಂಗ್ಲಿಷ್ ಮದ್ದಿಗೆ ಹೋಗ್ತಾರೆ. ಅಲ್ಲಿ ಮತ್ತೆ ಒಂದೇ ಕಡೆ ಅವರು ಈಗ ಅಂದ್ರೆ ಒಂದು ಜ್ವರ ಇದ್ರೆ 1 ದಿನದಲ್ಲಿ ಕಡಿಮೆ ಆಗ್ತದೆ. ಈ ಸಮಸ್ಯೆ ನೀವು ಇಂಗ್ಲಿಷ್ ಮದ್ದಲ್ಲಿ ಹೋದ್ರು ಸಹ ಅದು 1-4 ದಿನದಲ್ಲಿ ಆಗೋದಲ್ಲ. ಅವರು 1-2 ಕಡೆ ಹೋಗ್ತಾರೆ, ಬೋರ್ ಆಗಿ ಮತ್ತೆ ಬೇರೆ ಡಾಕ್ಟರಿಗೆ ಹೋಗ್ತಾರೆ, ಮತ್ತೆ ಚೇಂಜ್ ಮಾಡ್ತಾರೆ. ಈ ತರ ಚೇಂಜ್ ಮಾಡಿ ಮಾಡಿ ಕೊನೆಯದಾಗಿ ಬರೋದು ಹೋಮಿಯೋಪತಿಗೆ. ಸೊ ಹಾಗಿರುವಾಗ ಅವರಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಚೇಂಜ್ ಆಗಿ ಹೋಗಿರತ್ತೆ ಅದು ನಮಗೆ ಅರ್ಥ ಆಗ್ಬೇಕು. ನಮಗೆ ಸಹ ಟೈಮ್ ಬೇಕು. ಆಮೇಲೆ ಎಷ್ಟು ವಯಸ್ಸಾಗಿರುತ್ತೆ, ವಯಸ್ಸು ತುಂಬಾ ಇಂಪಾರ್ಟೆಂಟ್ ಇದ್ರೊಳಗೆ. ಕಾರಣ ಒಂದು ನಾವು ಅಂದ್ರೆ ಫಲವತ್ತಾದ ಗರ್ಭಾವಸ್ಥೆ ಒಂದು ಹೆಣ್ಣಿಗೆ ಬೇಕು ಅನ್ನೋದಾದ್ರೆ 21ರಿಂದ 32-35 ಈ ವಯಸ್ಸಿನೊಳಗೆ ಅವ್ರಿಗೆ ಗರ್ಭಾವಸ್ಥೆ ಹೊಂದಿದ್ರೆ ತುಂಬಾ ಸರಿಯಾಗಿ ಸಮಾಧಾನವಾಗಿ ಹೋಗ್ತದೆ. ಅದು 35ರ ಮುಂದೆ ಹೋದ್ರೆ ಅಂಡಾಂಶವಿನಲ್ಲಿ ಇರುವಂತ ಬೀಜಗಳು ಕಡಿಮೆ ಆಗ್ತಾ ಹೋಗ್ತದೆ. ಅವ್ರದ್ದು ಕ್ಷಮತೆ ಅಂದ್ರೆ ಇದ್ದಷ್ಟು ಅಂಡಾಂಶ ಬೀಜಗಳು ಸಹ ಅದರದ್ದು ಕ್ಷಮತೆ ಸಹ ಒಳ್ಳೇದಾಗಿರೋದಿಲ್ಲ. ಹಾರ್ಮೋನ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತೆ ದೇಹ ಸಹ ಅಷ್ಟು ಬೇಗ ಗರ್ಭಾವಸ್ಥೆ ಹೊಂದಿದ್ರು ಸಹ ದೇಹ ಅದಕ್ಕೆ ಪ್ರತಿಕೂಲ ತೋರಿಸುವುದಿಲ್ಲ. ದೇಹದ ಕ್ಷಮತೆ ಕಡಿಮೆ ಆಗತ್ತೆ, ಮಾನಸಿಕ ಕ್ಷಮತೆ ಕಡಿಮೆ ಆಗತ್ತೆ. ಇದೆಲ್ಲ ಲೆಕ್ಕದಲ್ಲಿ ಇಟ್ಟುಕೊಂಡು ಬೈ ಚಾನ್ಸ್ ಆ ಪೇಷಂಟ್ ನಮ್ಮ ಹತ್ರ ಬೇಗನೆ ಬಂದ್ರೆ ನಾವು ಬೇಗ ಟ್ರೀಟ್ಮೆಂಟ್ ಕೊಡಬಹುದು. ಏನು ತಪಾಸಣೆ ಆರಂಭಿಸ್ತೀರಿ ಈಗ ಬಂದವರಿಗೆ? ಅದಕ್ಕೆ ಅಂದ್ರೆ ನಾವು ಈಗ ಇಂಗ್ಲಿಷ್ ಮದ್ದಿನಲ್ಲಿ ಅವ್ರು ಹೇಗೆ ನೋಡ್ತಾರೆ ನಾವು ಸಹ ಅದೇ ಮೆಥಡ್ ಅಲ್ಲಿನೇ ಮಾಡೋದು. ಯಾವ್ದು ಅಂದ್ರೆ ನಾವು ಅಂದ್ರೆ ಚೆಕ್ಅಪ್ ಮಾಡ್ಬೇಕು, ಬೇಸಿಕ್ಲಿ ಅದು ಆಗ್ಲೇಬೇಕು. ಕೆಲವೊಂದು ಟೆಸ್ಟ್ಗಳು ಇರ್ತದೆ, ಅವೆಲ್ಲ ಟೆಸ್ಟ್ಗಳು ಆಗ್ಲೇಬೇಕು. ಸಿಂಪಲ್ ಆಗಿ ಅಂದ್ರೆ ಒಂದು ಬ್ಲಡ್ ಟೆಸ್ಟ್, ಅವ್ರದ್ದು ಹಿಮೋಗ್ಲೋಬಿನ್ ನೋಡ್ಬೇಕಾಗತ್ತೆ. ಕೆಲವೊಂದು ಸರಿ ಅಂದ್ರೆ ಅವ್ರದ್ದು ಅಂದ್ರೆ ಇದು ಮೆನ್ಸಿಸ್ ಅಥವಾ ಇದು ತಿಂಗಳದ್ದು ಸಮಸ್ಯೆ, ಋತುಚಕ್ರ ಸರಿಯಾಗಿ ತಿಂಗಳಿಗೆ ಸರಿಯಾಗಿ ಇರದೆ ಹೋದ್ರೆ ಅವ್ರದ್ದು ಹಾರ್ಮೋನ್ಸ್ ಟೆಸ್ಟ್ ಮಾಡ್ಲೇಬೇಕು. ಇವೆಲ್ಲ ಬೇಕು. ಗರ್ಭಾವಸ್ಥೆಯಲ್ಲಿ ಗಡ್ಡೆಗಳೆಲ್ಲ ಇದ್ರೆ ಸೋನೋಗ್ರಫಿ ಮಾಡ್ತಾನೆ ಇರ್ಬೇಕು, ಚೆಕ್ ಮಾಡ್ಬೇಕು. ಅಂದ್ರೆ ಯಾವ ಜಾಗದಲ್ಲಿ ಇದೆ, ಗರ್ಭಾವಸ್ಥೆಗೆ ಈಸಿ ಆಗ್ತದಾ ಇಲ್ಲ ಇದು ಸಹ ನೋಡ್ಬೇಕು. ಇದರ ಹೊರತಾಗಿ ಇಂಪಾರ್ಟೆಂಟ್ ಅಂತಂದ್ರೆ ಈ
ಮಹಿಳೆಯರದ್ದು ಅಂದ್ರೆ ಗರ್ಭಾವಸ್ಥೆದ ಸಮಸ್ಯೆಗಳು ಬಿಟ್ಟು ಬೈ ಚಾನ್ಸ್ ಅವರಿಗೆ ಡಯಾಬಿಟಿಸ್ ಇದೆ ಅಥವಾ ಮತ್ತೆ ಥೈರಾಯ್ಡ್ ಸಮಸ್ಯೆ ಇದ್ರೆ ಅದ್ರದ್ದು ಸಹ ಟೆಸ್ಟ್ ನಾವು ಮಾಡ್ಲೇಬೇಕು. ಅದು ಬಿಟ್ರೆ ನಡೆಯೋದಿಲ್ಲ, ಕಾರಣ ಇವೆಲ್ಲ ಅಂದ್ರೆ ಹಾರ್ಮೋನ್ಸ್ ಒಂದಕ್ಕೆ ಒಂದು ಲಿಂಕ್ ಆಗಿ ಇರ್ತದೆ. ಸೊ ಅವೆಲ್ಲ ಟೆಸ್ಟ್ ಬೇಕಾಗ್ತದೆ. ಮತ್ತೆ ಅಂದ್ರೆ ಪ್ರತಿ ತಿಂಗಳಿಗೆ ಅದು ಟೆಸ್ಟ್ ಮಾಡಬೇಕು ಅಂತ ಇರೋದಿಲ್ಲ. ಯಾವಾಗ ಬೇಕೋ ಆಗ ಮಾತ್ರ ನಾವು ಮತ್ತೆ ರಿಪೀಟ್ ಮಾಡಿಸ್ತೀವಿ. ಪ್ರತಿ ನೀವು ಚಿಕಿತ್ಸೆಯನ್ನು ಆರಂಭಿಸ್ತೀರಿ? ಹೌದು, ಚಿಕಿತ್ಸೆ ಆರಂಭಿಸೋದು ಫಸ್ಟ್ ಟೈಮ್ ನಾವು ಅವ್ರ ಪೇಷಂಟ್ ಬಂದ ತಕ್ಷಣನೇ ಅವ್ರ ಹತ್ರ ಸರಿಯಾಗಿ ಎಲ್ಲ ಮಾತಾಡಿದ್ರೆ ಟೆಸ್ಟ್ ಮಾಡಿಸುವ ಮುಂಚೆನೆ ನಾವು ಅವ್ರದ್ದು ಬೇಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಅವ್ರದ್ದು ರಿಪೋರ್ಟ್ಸ್ ಬಂದ ಮೇಲೆ ಪರ್ಫೆಕ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ. ಎಸ್ ಈಗ ಟ್ರೀಟ್ಮೆಂಟ್ನ ವಿಚಾರಕ್ಕೆ ಬರುವಾಗಲೇ ನೀವು ನಿಮ್ಮ ಆಸ್ಪತ್ರೆ ಮತ್ತು ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ ಆಯುಷ್ ವಿಭಾಗದಲ್ಲಿ ಸೇರಿಕೊಂಡು ಸೃಷ್ಟಿ ಅಂತ ನೀವು ಮಾಡಿದಂಥ ಯೋಜನೆ ಅದು ತುಂಬ ಫಲಶ್ರುತಿಯಾಗಿದೆ ಅಂತ ನಾವು ಕೇಳಿದ್ದೇವೆ. ಎಷ್ಟರ ಮಟ್ಟಿಗೆ ಅದರ ಫಲಶ್ರುತಿ ಏನು ಅಂತ, ಸಕ್ಸಸ್ ರೇಟ್? ಇದು ಸೃಷ್ಟಿ ಫರ್ಟಿಲಿಟಿ ಕೇರ್ ಅಂತ ನಾವು ಹೇಳೋದು, ಇದು ನಮ್ದು ಎನಪಯ ಹೋಮಿಯೋಪ್ಯಾಥಿಕ್ ಮೆಡಿಕಲ್ ಕಾಲೇಜು ಮತ್ತೆ ದಕ್ಷಿಣ ಕನ್ನಡ ಆಯುಷ್ ವಿಭಾಗದ ಒಂದು ಜಂಟಿ ಯೋಜನೆ. ಸೊ ಇದು ಆಯುಷ್ ವಿಭಾಗ ಮತ್ತೆ ನಮ್ದು ಹೋಮಿಯೋಪ್ಯಾಥಿದಿಂದ ಒಟ್ಟಿಗೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಇದು ನಾವು ಸ್ಟಾರ್ಟ್ ಮಾಡಿದ್ದು 2019 ಅಕ್ಟೋಬರ್ದಿಂದ. ಸೊ ಅಕ್ಟೋಬರ್ದಿಂದ ಮಾರ್ಚ್ ವರೆಗೆ ನಾವು ತುಂಬಾ ರೆಗ್ಯುಲರ್ ಆಗಿ ಮಾಡಿದ್ದು. ಮುಂದೆ ಲಾಕ್ಡೌನ್ ಸ್ಟಾರ್ಟ್ ಆಯ್ತು, ಕೋವಿಡ್ ಬಂತು. ಈಗ 2 ವರ್ಷ ನಮಗೆ ಅಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇರ್ಲಿಲ್ಲ. ಸೊ ಅಷ್ಟಾದ್ರೂ ಸಹ ನಮಗೆ ಒಂದು 45ರಿಂದ 47 ಜನ ಪೇಷಂಟ್ಸ್ ಸಿಕ್ಕರು. ಆ ಮೊದ್ಲಿನ 6 ತಿಂಗಳಲ್ಲಿನೇ ಅಷ್ಟು ಜನ ಸಿಕ್ಕಿದ್ದಾರೆ. ಅದಾದ್ಮೇಲೆ ಈಗ ಸಹ ಜನ ಬರ್ತಾನೆ ಇದ್ದಾರೆ. ಮತ್ತೆ ಆ ಮೊದ್ಲಿನ 6 ತಿಂಗಳಲ್ಲಿನೇ ನಾವು ಅಕ್ಟೋಬರಿಗೆ ಸ್ಟಾರ್ಟ್ ಮಾಡಿದ್ವಿ, ಡಿಸೆಂಬರಿಗೆ ಒಂದು ಪೇಷಂಟ್ ಬಂದದ್ದು, ಅವರು ಫೆಬ್ರವರಿಗೆ ಗರ್ಭಧಾರಣೆ ಆಯ್ತು. ಮತ್ತೆ ಹೀಗಾಗಿ ಆ ಲೆಕ್ಕದಲ್ಲಿ ನಾವು ನೋಡ್ತಾ ಇದ್ರೆ ಈಗ ಟೋಟಲ್ ಆಗಿ ನಮ್ಮ ಹತ್ರ ಇರೋದು ಒಂದು 49 ಪೇಷಂಟು. ಅದ್ರೊಳಗೆ ಈಗ 2 ಡೆಲಿವರಿ ಆಗಿದೆ, ಪ್ರೆಗ್ನೆನ್ಸಿ ಆಗಿ 2 ಡೆಲಿವರಿ ಆಗಿದೆ. ಇನ್ನು 2 ಪ್ರೆಗ್ನೆನ್ಸಿ ಇದೆ. ಈಗ ಇನ್ನ ಡೆಲಿವರಿಗೆ ಅವ್ರದ್ದು ಡೇಟ್ ಬರುವಾಗ ನಾವು ದಾರಿ ಕಾಯ್ತಾ ಇರೋದು ಅಷ್ಟೇ. ನಿಮ್ಮ ಪ್ರಕಾರ, ನಿಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಇದನ್ನು ನೀವು ಎಷ್ಟು ಈ ಒಂದು ಸಕ್ಸಸ್ ರೇಟನ್ನು ಯಾವ ರೀತಿ ನೀವು ಹೇಳಲಿಕ್ಕೆ ಬಯಸ್ತೀರಿ ಅಂತ? ಈಗ ಬಂದದ್ದು 40 ಪೇಷಂಟ್ ಆದರು, ಮತ್ತು ಆ ಮಧ್ಯೆ ಕೋವಿಡ್ ಬಂತು, ಲಾಕ್ಡೌನ್ ಬಂತು, ಎಲ್ಲದರ ನಡುವೆ ನಿಮಗೆ ನಿಮ್ಮೊಂದು ಫೀಡ್ಬ್ಯಾಕ್ ಅಂತ ಹೇಳೋದಾದ್ರೆ ಈಗ ನಮಗೆ ಸಿಗುವಂತ ಸಕ್ಸಸ್ ಅಂತ ನಾವು ಹೇಳೋದು ತುಂಬಾ ದೊಡ್ಡ ಸಕ್ಸಸ್ ಅಲ್ಲ, ಚಿಕ್ಕದಾದ್ರೂ ಈಗ ಪೇಷಂಟ್ಗೆ ಅರ್ಥ ಆಗ್ತಾ ಇದೆ ಬರ್ಬೇಕು ಅಂತ. ಸೊ ಅವರು ಮತ್ತೆ ಈಗ ರೆಗ್ಯುಲರ್ ಆಗಿ ಫಾಲೋಅಪ್ ಗೆ ಬರ್ತಾ ಇದ್ದಾರೆ. ಬೇರೆ ಬೇರೆ ಈಗ ಒಬ್ಬರದ್ದು ನೋಡಿ ಇನ್ನೊಬ್ರು ಬರ್ತಾ ಇದ್ದಾರೆ. ಹೋಮಿಯೋಪತಿಯ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ. ಮತ್ತೆ ಅವರು ಈಗ ನಾವು ಅದಕ್ಕೆ ಹೇಳೋದು, ವೆನ್ಲಾಕಿಗೆ ಬರ್ಲಿಕ್ಕಾದ್ರೆ ವೆನ್ಲಾಕ್ ಅಲ್ಲಿ ಬನ್ನಿ, ಇಲ್ಲದೆ ಹೋದ್ರೆ ನಮ್ದು ನರಿಂಗಾನದಲ್ಲಿ ಬನ್ನಿ. ನರಿಂಗಾನದಲ್ಲಿ ಅಂದ್ರೆ ನಾವು ಡೈಲಿನೇ ಇರ್ತೀವಿ. ಸೊ ನಮ್ದು ಒಂದು ಗ್ರೂಪ್ ಇದೆ, ಟೀಮ್ ಇದೆ, 5 ಜನರದ್ದು ಟೀಮ್ ಇರ್ತದೆ. ಸೊ ನಾವು ಒಬ್ರಿಲ್ಲ ಇನ್ನೊಬ್ರು ಯಾರಾದ್ರೂ ಪೇಷಂಟ್ ಗೆ ಅಟೆಂಡ್ ಮಾಡ್ತೀವಿ. ವೆನ್ಲಾಕ್ ಅಲ್ಲಿ ಹಾಗಾಗೋದಿಲ್ಲ ಅಲ್ಲ. ಸೊ ಅಲ್ಲಿ ನಮಗೆ ವಾರದಲ್ಲಿ 2 ದಿನ ಮಾತ್ರ ಸಿಗ್ತದೆ. ಸೊ ಅಲ್ಲಿಗೆ ಬರ್ಲಿಕ್ಕೆ ಆಗದೆ ಹೋದ್ರೆ ಇಲ್ಲಿಗೆ ಬರ್ಬೋದು. ಈ ಎಲ್ಲದನ್ನ ನಾವು ನೋಡಿದ್ರೆ ಈಗ ನಮಗೆ ಒಳ್ಳೇದಾಗಿದೆ. ಈ ನಮ್ದು ಸೃಷ್ಟಿಗೆ ಒಳ್ಳೆ ಲಾಭ ಸಿಗ್ತಾ ಇದೆ. ಆದ್ರೆ ಇನ್ನು ನಮಗೆ ಬೆಳೆಸಬೇಕು, ಇಷ್ಟೇ ಇಂಪಾರ್ಟೆಂಟ್ ಈಗ. ಸೃಷ್ಟಿ ಹೋಮಿಯೋಪತಿಕ್ ಫರ್ಟಿಲಿಟಿ ಕೇರ್ ಮಂಗಳೂರಿನ ಎನಪೋಯ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಜೊತೆಗೆ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯ ಆಯುಷ್ ವಿಭಾಗದವರು ಸೇರಿ ಒಂದು ಒಳ್ಳೆಯ ಜಂಟಿ ಯೋಜನೆಯನ್ನು ಮಾಡಿದ್ದಾರೆ. ನೂರಾರು ಜನರಿಗೆ ಅದೊಂದು ಒಳ್ಳೆಯ ರೀತಿಯಲ್ಲಿ ಸಹಕಾರ ಆಗ್ತಾ ಉಂಟು. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದ ನಿಮಗೆ ಪ್ರೀತಿಪೂರ್ವಕವಾದ ಧನ್ಯವಾದಗಳು. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಮಂಗಳೂರಿನ ಎನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಅನಾರೋಗ್ಯ ಕಾರ್ಯಕ್ರಮ ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಸೃಷ್ಟಿ ಹೋಮಿಯೋಪತಿಕ್ ಫರ್ಟಿಲಿಟಿ ಕೇರ್ ಈ ವಿಚಾರವಾಗಿ ಡಾಕ್ಟರ್ ಕಿರಣ್ ಎಸ್ ಕಮಾರ್ ಅವರು ಮಾತಾಡಿದ್ದಾರೆ. ಎನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿರುವಂಥ ಮತ್ತು ಆ ವಿಭಾಗದ ಮುಖ್ಯಸ್ಥರಾಗಿರುವಂಥ ಕಮಾರ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು.